ಬಾಯಾರಿದ ಜಿಂಕೆಯಂತೆ ನೀನು ಜೀವ ಕೊಡುವ ನೀರಿನ ಬಳಿಗೆ ಬರುವೆಯಾ? ಬಾನಿ ಬಾ ಯೇಸು ಬಳಿಗೆ, ಬಾನಿ ಬಾ ಯೇಸು ಬಳಿಗೆ. ಸುಖವ ಹುಡುಕಿ ಅಲೆದೆ ದಾಹ ತೀರಿತೆ, ಪ್ರೇಮ ಮೋಹದಿಂದ ತೃಪ್ತಿ ಸಿಕ್ಕಿತೆ. ಸುಖವ ಹುಡುಕಿ ಅಲೆದೆ ದಾಹ ತೀರಿತೆ, ಪ್ರೇಮ ಮೋಹದಿಂದ ತೃಪ್ತಿ ಸಿಕ್ಕಿತೆ. ದಾಹ ತೀರುವಂತ ಜೀವ ಜಲವನ್ನು ನೀಡಲೆಂದು ಯೇಸು ಕಾಯುತ್ತಿರುವರು. ದಾಹ ತೀರುವಂತ ಜೀವ ಜಲವನ್ನು ನೀಡಲೆಂದು ಯೇಸು ಕಾಯುತ್ತಿರುವರು. ಬಾನಿ ಬಾ ಯೇಸು ಬಳಿಗೆ, ಬಾನಿ ಬಾ ಯೇಸು ಬಳಿಗೆ. ಬಾಯಾರಿದ ಜಿಂಕೆಯಂತೆ ನೀನು ಜೀವ ಕೊಡುವ ನೀರಿನ ಬಳಿಗೆ ಬರುವೆಯಾ? ಬಾನಿ ಬಾ ಯೇಸು ಬಳಿಗೆ, ಬಾನಿ ಬಾ ಯೇಸು ಬಳಿಗೆ, ಬಾನಿ ಬಾ ಯೇಸು ಬಳಿಗೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ತಪಸ್ಸು ಕಾಲದ 5ನೇ ಭಾನುವಾರ. ದಯೆ ಅಂತಃಕರಣ ಯಾರನ್ನಾದರೂ ಬದಲಿಸಬಹುದು. ನಾನು ಬಂದಿರುವುದು ಧರ್ಮಿಷ್ಠರನ್ನು ಕರೆಯುವುದಕ್ಕಲ್ಲ, ಪಾಪಿಷ್ಠರನ್ನು ಕರೆಯುವುದಕ್ಕೆ. ತಪ್ಪನ್ನು ಮಾಡದೇ ಇರುವ ಮನುಷ್ಯನಿಲ್ಲ. ತಪ್ಪು ಮಾಡುವುದು ಅಪರಾಧವಲ್ಲ, ಆದರೆ ಆ ತಪ್ಪಿನಿಂದ ಹೊರಬರದೆ ಇರುವುದು ಮಾತ್ರ ಅಪರಾಧ. ಕೆಟ್ಟರೆನ್ನುವ ಜನರಲ್ಲಿಯೂ ಒಳ್ಳೆಯತನ ಇರುವುದು ಎಷ್ಟು ಸತ್ಯವೋ, ಒಳ್ಳೆಯವರಲ್ಲಿಯೂ ಕೆಟ್ಟತನ ಇರುವುದು ಅಷ್ಟೇ ಸತ್ಯ. ಇನ್ನೊಬ್ಬರ ತಪ್ಪುಗಳನ್ನು ಗುರುತಿಸುವ ಮೊದಲು ತನ್ನ ತಪ್ಪುಗಳನ್ನು ನೋಡಿಕೊಳ್ಳಬೇಕು. ಇನ್ನೊಬ್ಬರಲ್ಲಿ ಅಸಹ್ಯವಾಗಿ ಕಾಣುವ ತಪ್ಪುಗಳು ನಮ್ಮಲ್ಲಿ ಕಾಣಿಸಿಕೊಳ್ಳದಂತೆ ನೋಡಿಕೊಳ್ಳಬೇಕು. ಪರರನ್ನು ದೂಷಿಸುವ ಮೊದಲು ನಮ್ಮ ನೈತಿಕತೆಯ ಪರೀಕ್ಷೆಯಾಗಲು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ.
ನಮ್ಮ ಪ್ರಭು ದೇವರೇ, ಲೋಕದ ಮೇಲಿನ ಪ್ರೀತಿಗಾಗಿ ನಿಮ್ಮ ಪುತ್ರರು ತಮ್ಮನ್ನೇ ಮರಣಕ್ಕೆ ಅರ್ಪಿಸಿಕೊಂಡರು. ಅಂತೆಯೇ ನಾವು ಸಹ ಅದೇ ಪ್ರೀತಿಯಲ್ಲಿ ಆಸಕ್ತಿಯಿಂದ ಮುನ್ನಡೆಯುವಂತೆ ಮಾಡಿರೆಂದು ನಿಮ್ಮನ್ನು ಅಂಗಲಾಚಿ ಬೇಡುತ್ತೇವೆ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸಮುದ್ರದ ಮಧ್ಯೆ ದಾರಿ ಮಾಡಿದವನಾರೋ, ಬೋರ್ಗರೆವ ಜಲರಾಶಿಗಳಲ್ಲಿ ಮಾರ್ಗವೇರ್ಪಡಿಸಿದವನಾರೋ, ಅಶ್ವರಥ ಭಟ ಸೈನ್ಯಗಳನ್ನು ಹೊರಡಿಸಿದವನಾರೋ, ಅವು ಬಿದ್ದು ಏಳಲಾಗದೆ ಬತ್ತಿ ಕರಗಿ ಹೋಗುವಂತೆ ಮಾಡಿದವನಾರೋ. ಆ ಸ್ವಾಮಿ ಸರ್ವೇಶ್ವರ ನುಡಿದ ಮಾತಿದೋ. ಗತಿಸಿ ಹೋದ ಘಟನೆಗಳನ್ನು ನೆನೆಯಬೇಕಾಗಿಲ್ಲ, ಪುರಾತನ ಕಾರ್ಯಗಳ ನೆನೆಸಿಕೊಳ್ಳಬೇಕಾಗಿಲ್ಲ. ಇಗೋ, ನೂತನ ಕಾರ್ಯವನ್ನು ನಾನೆಸಗುವೆ, ಈಗಲೇ ಅದು ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೇ? ಮಾರ್ಗವನ್ನು ಏರ್ಪಡಿಸುವೆ ಮರುಭೂಮಿಯಲ್ಲಿ, ಹರಿಸುವೆ ತೊರೆಗಳನ್ನು ಅರಣ್ಯದಲ್ಲಿ. ಕಾಡು ಮೃಗಗಳು, ನರಿ, ಉಷ್ಟ್ರ ಪಕ್ಷಿಗಳು ಕೂಗಿ ಕೊಂಡಾಡುವು ನನ್ನನ್ನು. ಏಕೆನೆ ಕೊಡುವೆನು ನೀರನ್ನು ಮರುಭೂಮಿಯಲ್ಲಿ, ಹರಿಸುವೆನು ತೊರೆ ನದಿಗಳನ್ನು ಅರಣ್ಯದಲ್ಲಿ. ನಾ ಸೃಷ್ಟಿಸಿದ ಆಪ್ತ ಜನಕ್ಕೆ ನೀಡುವೆನು ಜಲಪಾನವನ್ನು ಎಂದೇ ಸ್ತುತಿಸಿ ಕೊಂಡಾಡುವರು ನನ್ನನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದರೂ ಖಚಿತ, ಎಂತಲೇ ನಾವು ಆನಂದ ಭರಿತರಾಗುವುದು ಉಚಿತ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದರೂ ಖಚಿತ, ಎಂತಲೇ ನಾವು ಆನಂದ ಭರಿತರಾಗುವುದು ಉಚಿತ. ಸೆರೆಯಿಂದೆಮ್ಮನು ಪ್ರಭು ಸಿಯೋನಿಗೆ ಮರಳಿಸಿದಾಗ ಅದೊಂದು ಕನಸು ಕಂಡಂತಿತ್ತು ನಮಗೆ ಆವಾಗ. ಉಕ್ಕಿತಾಗ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷ ಗೀತೆ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದರೂ ಖಚಿತ, ಎಂತಲೇ ನಾವು ಆನಂದ ಭರಿತರಾಗುವುದು ಉಚಿತ. ಎಂಥ ಮಹತ್ ಕಾರ್ಯವೆಸಗಿದ ದನ ಪ್ರಭು ಇವರ ಪರತೆ, ಇಂತೆಂದು ಆಡಿಕೊಂಡರು ತಮ್ಮೊಳಗೆ ಅನ್ಯ ಜನತೆ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದುದು ಖಚಿತ, ಎಂತಲೇ ನಾವು ಆನಂದ ಭರಿತರಾಗುವುದು ಉಚಿತ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದರೂ ಖಚಿತ, ಎಂತಲೇ ನಾವು ಆನಂದ ಭರಿತರಾಗುವುದು ಉಚಿತ. ಬತ್ತಿದ ನದಿಯಲ್ಲಿ ನೀರು ಮರಳಿ ಉಕ್ಕಿ ಹರಿದಂತೆ, ನೀಡು ಸಿರಿ ಸೌಭಾಗ್ಯ ಹೇ ಪ್ರಭು ನಮಗೆ ಮತ್ತೆ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದರೂ ಖಚಿತ, ಎಂತಲೇ ನಾವು ಆನಂದ ಭರಿತರಾಗುವುದು ಉಚಿತ. ಅಳುತ್ತಾ ಬಿತ್ತುವವರು ನಲಿನಲಿಯುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಕೊಯ್ದು ತರುವನು ತೆನೆಗಳನ್ನು. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದರೂ ಖಚಿತ, ಎಂತಲೇ ನಾವು ಆನಂದ ಭರಿತರಾಗುವುದು ಉಚಿತ. ಪೌಲನು ಫಿಲಿಪಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ. ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನೂ ತೊರೆದು ಬಿಟ್ಟಿದ್ದೇನೆ, ಎಲ್ಲವನ್ನೂ ಕಸವೆಂದೇ ಪರಿಗಣಿಸುತ್ತೇನೆ. ಧರ್ಮಶಾಸ್ತ್ರದ ಪಾಲನೆಯಿಂದ ದೊರಕುವ ನನ್ನದೇ ಎಂದು ಹೇಳಿಕೊಳ್ಳಬಹುದಾದ ಸತ್ಸಂಬಂಧ ಯಾವುದೂ ನನಗಿಲ್ಲ. ಪ್ರತಿಯಾಗಿ ನಾನು ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ವಿಶ್ವಾಸದ ಪ್ರಯುಕ್ತ ದೇವರೊಂದಿಗೆ ಸರಿಯಾದ ಸತ್ಸಂಬಂಧವನ್ನು ಹೊಂದಿದ್ದೇನೆ. ಈ ಸಂಬಂಧವು ದೇವರು ನನಗೆ ದಯಪಾಲಿಸಿರುವ ಅನುಗ್ರಹ. ನನ್ನ ವಿಶ್ವಾಸದ ಆಧಾರದ ಮೇಲೆ ಅವರೇ ನೀಡಿರುವ ಕೃಪಾವರ. ಯೇಸುವನ್ನು ಅರಿಯಬೇಕು, ಅವರ ಪುನರುತ್ಥಾನದ ಪ್ರಭಾವವನ್ನು ಅನುಭವಿಸಬೇಕು, ಅವರ ಯಾತನೆಗಳಲ್ಲಿ ಪಾಲುಗೊಳ್ಳಬೇಕು, ಅವರ ಮರಣದಲ್ಲಿ ಅವರಂತೆ ಆಗಬೇಕು. ಇದೇ ನನ್ನ ಹೆಬ್ಬಯಕೆ. ಹೀಗೆ ನಾನು ಸಹ ಮೃತ್ಯುಂಜಯನಾಗುತ್ತೇನೆ ಎಂಬುದೇ ನನ್ನ ನಂಬಿಕೆ ಮತ್ತು ನಿರೀಕ್ಷೆ. ಈಗಾಗಲೇ ನಾನಿದೆಲ್ಲವನ್ನು ಸಾಧಿಸಿದ್ದೇನೆ, ಪರಿಪೂರ್ಣತೆಯನ್ನು ಗಳಿಸಿದ್ದೇನೆ ಎಂದು ನೀವು ಭಾವಿಸಬಾರದು. ಕ್ರಿಸ್ತ ಯೇಸು ನನ್ನನ್ನು ಯಾವುದಕ್ಕಾಗಿ
ತಮ್ಮವನಾಗಿ ಮಾಡಿಕೊಂಡರೋ ಅದನ್ನು ನನ್ನದಾಗಿಸಿಕೊಳ್ಳಲು ನಾನು ಪ್ರಯತ್ನಿಸುತ್ತಿದ್ದೇನೆ. ಸಹೋದರರೇ, ಆ ಗುರಿಯನ್ನು ತಲುಪಿದ್ದೇನೆಂದು ನಾನಿನ್ನು ಹೇಳಿಕೊಂಡಿಲ್ಲ, ಆದರೆ ಇದು ನಿಜ. ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳ ಮೇಲೆ ಕಣ್ಣಿಟ್ಟು ನಾನು ಓಡುತ್ತಿದ್ದೇನೆ. ಮೇಲಣ ಬಹುಮಾನವನ್ನು ಪಡೆಯಲೆಂದು ದೇವರು ನನಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಕರೆ ನೀಡಿದ್ದಾರೆ. ಆ ಗುರಿಯನ್ನು ತಲುಪಲೆಂದೇ ನಾನು ಮುಂದೋಡುತ್ತಲಿದ್ದೇನೆ. ಪ್ರಭುವಿನ ವಾಕ್ಯ. ಕೃತಜ್ಞತೆ ಸಲ್ಲಲಿ. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಕೆಟ್ಟದನ್ನು ಬಿಟ್ಟು ಬಿಡಿ, ಒಳ್ಳೆಯದನ್ನು ಆಸಕ್ತಿಯಿಂದ ಮಾಡಿ, ನೀವು ಬಾಳುವಿರಿ. ಆಗ ನೀವು ಹೇಳಿಕೊಳ್ಳುವಂತೆ ಸೇನಾಧೀಶ್ವರ ದೇವರಾದ ಸರ್ವೇಶ್ವರ ನಿಮ್ಮೊಡನೆ ಇರುವರು. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಯೋಹಾನರು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಓಲಿವ್ ಗುಡ್ಡಕ್ಕೆ ಹೋದರು. ಮರುದಿನ ಮುಂಜಾನೆ ಅವರು ಮತ್ತೆ ಮಹಾದೇವಾಲಯಕ್ಕೆ ಬಂದರು. ಜನರು ಸುತ್ತಲೂ ಬಂದು ನೆರೆಯಲು ಯೇಸು ಕುಳಿತುಕೊಂಡು ಬೋಧಿಸತೊಡಗಿದರು. ಆಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು. ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿ ಬಿದ್ದಳು. ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂಬುದೇ ಅವರ ಉದ್ದೇಶವಾಗಿತ್ತು. ಯೇಸುವಾದರೋ ಬಗ್ಗಿಕೊಂಡು ಬೆರಳಿನಿಂದ ಮರಳ ಮೇಲೆ ಏನನ್ನೋ ಬರೆಯುತ್ತಾ ಕುಳಿತರು. ಬಂದವರಾದರೋ ಮೇಲಿನ ಮೇಲೆ ಪ್ರಶ್ನೆ ಹಾಕುತ್ತಲೇ ಇದ್ದರು. ಆಗ ಯೇಸು ನೆಟ್ಟಗೆ ಕುಳಿತು, ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವಳ ಮೇಲೆ ಮೊದಲನೇ ಕಲ್ಲು ಬೀರಲಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು. ಇದನ್ನು ಕೇಳಿದೆ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು. ಕೊನೆಗೆ ಅಲ್ಲಿ ಉಳಿದವರೆಂದರೆ ಯೇಸು ಮತ್ತು ನಿಂತುಕೊಂಡಿದ್ದ ಹೆಂಗಸು. ಆಗ ಯೇಸು ತಲೆ ಎತ್ತಿ, ತಾಯಿ, ಅವರೆಲ್ಲ ಎಲ್ಲಿ? ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೇ ಎಂದು ಕೇಳಿದರು. ಅವಳು, ಇಲ್ಲ ಸ್ವಾಮಿ ಎಂದಳು. ಯೇಸು ಅವಳಿಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ. ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲ ಪ್ರಾಚ್ಯುತ್ ಕಾಲಕ್ಕೆ ಕನ್ನಡನ್ ತಪಸ್ಸು ಕಾಲ ಉಂಟಾವು. ತಪಸ್ಸು ಕಾಲ ತಪಾಸಣೆಯ ಕಾಲ, ತಪಸ್ಸು ಕಾಲ ಭರವಸೆಯ ಕಾಲ, ತಪಸ್ಸು ಕಾಲ ಆಶೀರ್ವಾದದ ಕಾಲ. ಏಕೆಂದರೆ ಇಂದಿನ ಈ 3 ವಚನಗಳು ನೀವು ಕೇಳಿದರೆ ದೇವರು ಮನುಷ್ಯನ ಹತ್ರ ಮಾತನಾಡಿ ಹೇಳ್ತಾರೆ ಪ್ರವಾದಿಗಳ ಮುಖಾಂತರ, ಗತಿಸಿ ಹೋದ ಘಟನೆಗಳನ್ನು ನೆನೆಯಬೇಕಾಗಿಲ್ಲ, ಪುರಾತನ ಕಾರ್ಯಗಳ ನೆನೆಸಿಕೊಳ್ಳಬೇಕಾಗಿಲ್ಲ. ಹೀಗೋ ನೂತನ ಕಾರ್ಯವನ್ನು ನಾನೆಸಗುವೆ, ನೂತನ ಕಾರ್ಯವನ್ನು ನಾನೆಸಗುವೆ. ಇವತ್ತು ಇಡೀ ದಿನ ಧ್ಯಾನ ಕೇಳಿದ್ದೀರಿ. ಗತಿಸಿ ಹೋದದ್ದನ್ನು ನೆನಪಿಸಿ ಪ್ರಯೋಜನವಿಲ್ಲ, ಪುರಾತನ ಕಾರ್ಯಗಳ ನಾವು ನೆನೆಸಿಕೊಳ್ಬೇಕಾಗಿಲ್ಲ. ನೂತನ ಕಾರ್ಯವೇ ಪವಿತ್ರಾತ್ಮರ ಕಾರ್ಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಸಂತ ಪೌಲರು ನುಡಿಯುತ್ತಾರೆ. ಕೊರಿಂಥದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ ವಾಕ್ಯ 17, ಒಬ್ಬನು ಕ್ರಿಸ್ತನಲ್ಲಿ ಬಂದಾಗ ನೂತನ ವ್ಯಕ್ತಿಯಾಗ್ತಾನೆ. ಜೀಸುತ ಇಲ್ಲೋ ವ್ಯಕ್ತಿತ್ವ ನೋವೋ ಸತ. ಒನ್ ಹೂ ಕಮ್ಸ್ ಟು ಕ್ರೈಸ್ಟ್ ಹಿ ಬಿಕಮ್ಸ್ ಎ ನ್ಯೂ ಕ್ರಿಯೇಷನ್. ಅಂದರೆ ಅರ್ಥ ಏನು? ಹಳೇದೆಲ್ಲ ಹೋಗಿ
ಹೊಸತನ, ನ್ಯೂ ಲೈಫ್ ಇನ್ ಜೀಸಸ್. ಯೇಸುವಿನಲ್ಲಿ ಹೊಸ ಜೀವನ ನಮಗೆ ಸಿಗುತ್ತೆ. ಈ ಯೆಶಾಯ ಪ್ರವಾದಿಯ ಪ್ರವಾದನೆ ಒಂದು ಆಶೀರ್ವಾದ. ಅದಕ್ಕೆ ಆತ ಹೇಳ್ತಾನೆ, ಜನರು ನನ್ನನ್ನು ಸ್ತುತಿಸಿ ಕೊಂಡಾಡುವರು. ಯಾರನ್ನು? ದೇವರನ್ನು. ಏಕೆಂದರೆ ನಾನು ನೂತನ ಕಾರ್ಯಗಳನ್ನು ಮಾಡುವೆನು. ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿದ್ದೇವೆ, ಶಿಲುಬೆ ಹಾದಿ ಮಾಡಿದ್ದೇವೆ, ಆರಾಧನೆ ಮಾಡಿದ್ದೇವೆ. ಮತ್ತೆ ಹಳೆಯದನ್ನೇ ನೆನೆಸಿ ಅಳಬೇಕಾಗಿಲ್ಲ. ಏಕೆಂದರೆ ದೇವರು ನಮ್ಮೊಳಗಡೆ ನೂತನ ಕಾರ್ಯವನ್ನು ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. 2ನೇ ವಾಚನದಲ್ಲಿ ಸಂತ ಪೌಲರು ಹೇಳ್ತಾರೆ, ಉತ್ಕೃಷ್ಟವಾದುದು ಯಾವುದು, ನಿಷ್ಕೃಷ್ಟವಾದುದು ಯಾವುದು? ಈಗ ನೀವು ಮಾರ್ಕೆಟಿಗೆ ಹೋಗುವಾಗ ಏನಾದರೂ ತರಕಾರಿ ತಗೊಳ್ಳುವಾಗ ಅವರ ಹತ್ರ ಬ್ಯಾಗ್ ಕೊಟ್ಟು 2 kg ಹಾಕ್ಬಿಡಪ್ಪ ಅಂತೀರಾ ನೀವು? ಯಾಕೆ ಅನ್ನೋಲ್ಲ? ಅವನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಯಾಕೆ ಹಾಳಾದುದನ್ನು ಹಾಕ್ತಾನೆಂಬ ಒಂದು ಡೌಟ್ ಇದೆ. ಹಾಕ್ತಾರೆ ಅವರು. ನಿಮ್ಮ ಮೀನು ಸರಿಯಾಗಿ ನೋಡೋದಿದ್ರೆ 1 ಮೀನಲ್ಲಿ 4 ಮೀನು ತುರುಗಿಸ್ಬಿಡ್ತಾರೆ ಅವರು. ಹಣ್ಣು ಆ್ಯಪಲ್ ತರಲಿಕ್ಕೆ ಓದಿ 4-5 ಸಾರಿ ಅದನ್ನು ನೋಡ್ತೀರಿ. ಮುಸುಂಬಿ ಏನೇ ಇರಲಿ, ಹಣ್ಣು ಬಾಳೆಹಣ್ಣು ಕೂಡ ಅದರಲ್ಲಿ ಹಾಳಾಗಿದ್ದ ನೋಡ್ತೀರಿ. ಅಂದರೆ ಎಷ್ಟು ಕೇರ್ಫುಲ್ ಆಗಿದ್ದೀರಿ ಅಲ್ವಾ? ಏಕೆಂದರೆ ಉತ್ಕೃಷ್ಟವಾದುದು ನಿಮಗೆ ಬೇಕು. ಯಾರಾದರೂ ಹಾಳಾದ ಫುಡ್ ಕೊಟ್ಟರೆ ತಿಂತೀರಾ? ಊಟ ಅಯ್ಯ ಯಾರಿಗೆ ಬೇಕು? ಬೈದು ಬಿಡ್ತೀರಿ. ವಿಶ್ವಾಸದಲ್ಲೂ ಕೂಡ ಉತ್ಕೃಷ್ಟವಾದುದು ಬೇಕು, ಹಾಳಾದುದು ಬೇಡ. ಹಾಳಾದುದು ಯಾವುದಂದರೆ ತಲೆ ಬಾಗಿ ನಿದ್ದೆ ಮಾಡಿ ಪ್ರಾರ್ಥನೆ ಮಾಡೋದು ಬೇಡ, ಅದು ಹಾಳಾಗಿದ್ದದು. ಕೆಲವರು ಆವಾಗಲೇ ಹೌದು ಫಾದರ್ ಅಂತಾರೆ, ಬಹಳ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸಂತ ಪೌಲರು ಹೇಳ್ತಾರೆ, ಯೇಸುವನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟ. ಇದು ನನಗೆ ಮನದಟ್ಟಾಗಿದೆ. ಐ ಆಮ್ ಕನ್ವಿನ್ಸ್ಡ್. ವಿಶ್ವಾಸ ಅಂದರೆ ಏನು? ಕನ್ವಿಕ್ಷನ್. ಕೊಂಕಣೇನು ಖಾತ್ರಿ ಮುಂತಾದ ಖಾತ್ರಿ, ಕನ್ವಿಕ್ಷನ್, ಮನದಟ್ಟಾಗುವುದು. ನೋಡಿ, ಯಾವಾಗ ನನಗೆ ಮನದಟ್ಟಾಗುತ್ತೆ ಆವಾಗ ನನಗೆ ಭಾರ ಆಗೋಲ್ಲ. ಪ್ರೇಯರ್ ಭಾರ ಆಗೋಲ್ಲ, ಕುಟುಂಬ ಪ್ರಾರ್ಥನೆ ಭಾರ ಆಗೋಲ್ಲ. ವೆನ್ ಐ ಆಮ್ ಕನ್ವಿನ್ಸ್ಡ್ ಇಟ್ ಈಸ್ ನಾಟ್ ಎ ಬರ್ಡನ್ ಫಾರ್ ಮೀ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ನಾವು ಸುವಾರ್ತೆ ಸಾರ್ತಾ ಇದ್ದೀವಿ, ಸುವಾರ್ತೆ ನನಗೆ ಬರ್ಡನ್ ಅನಿಸೋಲ್ಲ. ತುಂಬ ಮಂದಿ ಕೇಳ್ತಾರೆ, ನೀವು ಎಷ್ಟು ಓಡ್ತೀರಿ? ಮೊನ್ನೆ ಬೆಂಗಳೂರು ಇದ್ರಿ, ಇವತ್ತು ಹಾಸನ ಇದ್ರಿ, ಇವತ್ತು ಇಲ್ಲಿ ಇದ್ದೀರಿ. ಹೋಗುವಾಗ ಪ್ರಯಾಣದಲ್ಲಿ ತೊಂದರೆಗಳು ಎಲ್ಲ ಇವೆ. ಆದರೆ ಆಸಕ್ತಿ ಯಾವುದರಲ್ಲಿ? ಸುವಾರ್ತೆಯಲ್ಲಿ. ಏಕೆಂದರೆ ಇದು ಸತ್ಯ. ಒಂದು ಸಾರಿ ಸತ್ಯ ಗೊತ್ತಾದ ಮೇಲೆ ನೀವು ಸತ್ಯ ಬಿಟ್ಟು ಬೇರೆ ಹಿಂದೆ ಓಡೋಗಲ್ಲ. ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 31 ಹೇಳ್ತಾ ಇದೆ, ಜಾನ್ ಚಾಪ್ಟರ್ 8:31, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮಗೆ ಬಿಡುಗಡೆ ಕೊಡುವುದು. ತುಮಿ ಸತ್ ಜಾಣದತೆಲಾತ ಸತ್ ತುಮಕ ಸುಡ್ಕಾದಿತೆಲೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತು ನೀವು ಯಾಕೆ ಸುಮ್ಮನೆ ಬಂದಿಲ್ಲ? ಕೆಲವರು ಹೇಳ್ಬೋದು, ಇಡೀ ವಾತಾವರಣ ಹಿಂಗೆ ಬಿಸಿ ಬಿಸಿ ಇದೆ, ಕೆಲವರ ಮನೇಲಿ AC ಇರ್ಬೋದು, ಇಲ್ಲಿ 6 ಬಂದು ಕೂತ್ಕೊಳ್ತಾರೆ. ಆದರೆ ನೀವು ಬಂದಿದ್ದೀರಿ ಏಕೆಂದರೆ ಸತ್ಯ ನಿಮಗೆ ತಿಳಿದಿದೆ. ಇಲ್ಲಿ ಬಂದು ನೀವು ಅನುಭವ ಪಡೆದಿದ್ದೀರಿ. ಯೇಸುವಿನ ಆ ಕರುಣೆ ನಿಮಗೆ ಗೊತ್ತಿದೆ. ಸಂತ ಪೌಲ ಹಿಂದೆ ರೌಡಿ ಸೌಲನಾಗಿದ್ದ. ನೋಡಿ, ರೌಡಿ ಸೌಲನಿಂದ ಸಂತ ಪೌಲ ಹೆಂಗೆ ಬದಲಾವಣೆ ನೋಡಿ. ರೌಡಿಸಮ್ ಮಾಡುವಾಗ ಏನು? ಅವನು ಹೇಳಿದ್ದೆ, ಅವನು ಮಾಡಿದ್ದೆ. ಹೊಡಿಮಗ, ಕಚ್ಚಾಟ, ಕಿತ್ತಾಟ, ನುಂಗಾಟ, ಜಗಳ, ಸುಳ್ಳು, ಮೋಸ, ವಂಚನೆ, ಅಧಿಕಾರದಾಹ, ಇದೆಲ್ಲ ರೌಡಿ ಸೌಲನಲ್ಲಿತ್ತು. ರೌಡಿ ಸೌಲನನ್ನು ಯೇಸು ರೌಡಿಯಲ್ಲಿ ಬಿಟ್ಟಿಲ್ಲ, ರೋಡಲ್ಲಿ ಮುಟ್ಟಿದ್ರು. ರಸ್ತೆಯಲ್ಲಿ ಹೋಗುವಾಗ ಟಚ್, ಯೇಸು ಸ್ಪರ್ಶ ಮಾಡಿದರು. ಅರ್ಥ ಆಯ್ತಾ? ಯಾವಾಗ ನಿಮಗೆ ಯೇಸು ಸ್ಪರ್ಶವಾಗುತ್ತೆ, ನೀವು ಇಷ್ಟೇ ಪ್ರೇಯರ್ ಮಾಡಬೇಕು. ಯಾರಾದ್ರು ನಿಮ್ಮ ಮಕ್ಕಳು ಕೇಳೋಲ್ಲ, ಪರಿಶುದ್ಧಾತ್ಮರಲ್ಲಿ ತುಂಬುವುದಕ್ಕಾಗಿ ಪ್ರೇಯರ್ ಮಾಡಿ. ದುರ್ಗುಣಗಳಲ್ಲಿದ್ದಾರೆ, ಯೇಸುವೆ ಅವ್ರ ಬಾಯಿಯಲ್ಲಿಡುವಾಗ ಕಹಿಯಾಗಿ ವಾಂತಿಯಾಗಿ ಪರಿಣಮಿಸ ಪ್ರೇಯರ್ ಮಾಡಿ. ದೇವರು ಪರಿವರ್ತನೆ ಕೊಡೋದು, ಮನುಷ್ಯ ಅಲ್ಲ. ಆ ರೌಡಿ ಸೌಲನನ್ನು ಮುಟ್ಟಿ ಸಂತ ಪೌಲನನ್ನಾಗಿ ಮಾಡಿ ಇವತ್ತು 27 ಗ್ರಂಥಗಳಲ್ಲಿ ಸುಮಾರು 13 ಪುಸ್ತಕ ಆ ಸಂತ ಪೌಲ ಬರೆದಿದ್ದಾನೆ. ಚಪ್ಪಾಳೆ ತಟ್ಟಿ ಆ ದೇವರಿಗೆ ಸ್ತೋತ್ರ ಕೊಡಿ. ದಟ್ ಈಸ್ ದ ಕನ್ವಿಕ್ಷನ್. ಹಲ್ಲೆಲೂಯಾ. ಅಷ್ಟು ದೂರ ಯಾಕೆ ಹೋಗೋದು? ನಿಮ್ಮ ಕೈಯಲ್ಲಿ ಆ ಬುಕ್ ಇದೆಯಲ್ಲ, ದಪ್ಪ ಬುಕ್ಕು ನೋಡಿದ್ರಲ್ಲ, ಹಿಂದೆ ಕ್ರಿಸ್ತ ಈ ಚಲನಚಿತ್ರ ರಂಗದಲ್ಲಿದ್ದ ಜಾರ್ಜ್,
ಅಷ್ಟು ಬರಿಬೇಕಾದ್ರೆ ಅದು ಸುಲಭ ಇಲ್ಲ. ನನಗೆ ಪ್ರೇರಣೆ ಆಗಿದ್ದು, ನನ್ನ ಆಸ್ಪತ್ರೆಯಲ್ಲಿ ಕೊರೋನಾ ಬರುವಾಗ ನನಗೆ ಪ್ರೇರಣೆ ಆಗಿದ್ದು ಈ ಪುಸ್ತಕ ಹಾಡುಗಳನ್ನು ಬರೀಲಿಕ್ಕೆ. ಯಾಕಂದರೆ ಅದರಲ್ಲೆಲ್ಲ ಬೈಬಲ್ ಆಧಾರಿತ ಹಾಡುಗಳು, ನೃತ್ಯಗಳು ಅದೆಲ್ಲ ಬರೆದಿದ್ದಾರೆ. ಅಂದರೆ ಕ್ರಿಸ್ತಾನುಭವ ಆದಾಗ ಉಳಿದದೆಲ್ಲ ಕ್ಷುಲ್ಲಕ ಆಗಿಬಿಡುತ್ತೆ. ಮೊದಲ ಆಜ್ಞೆ ಯಾವುದು? ಕೊನ್ಸು ಅಪ್ಪೊಯ್ಲು ಉಪದೇಶ ಯಾಕನಿಸ ದೇವ ಮಾರನ್ನ ಕಣ್ಣುಡೈ ಮಾರಂದಿ. ಓಕೆ, ಕನ್ನಡ ಕಾಲ ಉಂಟಾದ ನಿಜವಾದ ಏಕದೇವರನ್ನು ಆರಾಧಿಸು. ಆರಾಧಿಸು म्हणा काले वर्शिप. मान कोंकणीन 2 वर्ड आसात. आवय बापायक मान, एका निजा देवाक मान. आवय बापायक मान म्हळ्यार गौरव, निजा देवाक मान म्हळ्यार आराधन. कळ्ळेंगी? ಆರಾಧನೆ, ನಿಜವಾದ ಏಕದೇವರನ್ನು ಆರಾಧಿಸು. ನೋಡಿ, ಸತ್ಯ ಅರಿತ ಮೇಲೆ ಸಂತ ಈ ಪೌಲ ದೇವರನ್ನು, ಯೇಸುವನ್ನು ಆರಾಧಿಸಿದ, ರಕ್ಷಕನಾಗಿ ಸ್ವೀಕರಿಸಿದ. ಎಲ್ಲಿ ಜನರನ್ನು ಬಂಧಿಸಿ ಸೆರೆಗೆ ಕೊಂಡೊಯ್ಯುತ್ತಿದ್ನೋ ಆ ಸೆರೆಮನೆ ಒಳಗಡೆ ಹೋದ. ನೀನು ಏನು ಮಾಡ್ತೀಯೋ ಅವಾಗ ಹೇಳಿದಲ್ಲ, ತಕ್ಲೆರು ತುಲ್ಲೆಂಪಾಯ ಆಗದೆ ಉಂಟಲ್ಲ ಉಂಟು. ಕರೆಕ್ಟ್ ಅಲ್ಲ? ಸೌಲ ಏನು ಮಾಡಿದ? ದೇವರು ಹೇಳಿದ್ರು, ನೀನು ಏನು ಮಾಡಿದ್ಯಲ್ಲ ಅದೆಲ್ಲ ಅನುಭವಿಸ್ತೀಯ. ಅವನು ಎದರ್ಲಿಲ್ಲ, ಜೈಲಿಗೆ ಹೋಗ್ಲಿಕ್ಕೆ ಎದರ್ಲಿಲ್ಲ, ಸೆರೆಗೆ ಹೋಗ್ಲಿಕ್ಕೆ ಎದರ್ಲಿಲ್ಲ, ಕಲ್ಲೆಸೆದ್ರು ಎದರ್ಲಿಲ್ಲ, ಕೊಂದಾಕ್ಲಿಕ್ಕೆ ನೋಡಿ ಎದರ್ಲಿಲ್ಲ. ಯಾಕೆ? ನನಗೆ ಕ್ರಿಸ್ತವೇ ಸರ್ವಸ್ವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬ್ರದರ್ ಒಂದು ಹಾಡು ಬರೆದಿದ್ರು, ನನ್ನ ಉಸಿರಲ್ಲೂ ನೀನೇ, ನನ್ನ ಮನದಲ್ಲೂ ನೀನೇ, ನನ್ನ ಕಣಕಣವು ನೀನೇ ಯೇಸುವೇ. ಪ್ರೈಸ್ ದ ಲಾರ್ಡ್. ನನ್ನ ಸರ್ವಸ್ವ ನೀನೇ ಯೇಸುವೇ, ನನ್ನ ಉಸಿರಲ್ಲಿ ಉಸಿರಾಗಿ ಬೆರೆತೋದ ಯೇಸು. ಅಂದರೆ ಯೇಸು ಅವನಿಗೆ ಸರ್ವಸ್ವವಾದರು. ಎಲ್ಲವನ್ನು ಕಸವೆಂದೆಣಿಸಿದ್ದೀನಿ. ಐ ಕನ್ಸಿಡರ್ ಎವ್ರಿಥಿಂಗ್ ಇಸ್ ಅ ವೇಸ್ಟ್ ಬಿಕಾಸ್ ಆಫ್ ಕ್ರೈಸ್ಟ್ ಜೀಸಸ್. ಆ ಯೇಸುವಿನ ಅನುಭವ ನನಗಾಗಿದೆ ಆತ್ಮೀಯರ, ಅಂಥ ಅನುಭವ. ನಾವು ಕ್ರೈಸ್ತರು ಹೇಗೆ ಅಂದರೆ ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಹಾಗೆ, ಜಶಾದಿಂತ ಶಾತ ಅನಿ ಸದಾ ಸರ್ವದಾ ಆಮೇನ್. ಅಮಿತಶೇನೆ ಬದಲಾವಣೆ ಜೀವನದಲ್ಲಿ, ವಿಶ್ವಾಸದಲ್ಲಿ, ಪ್ರಾರ್ಥನೆಯಲ್ಲಿ ನಾವು ಹೆಚ್ಚು ದೇವರನ್ನು ಪ್ರೀತಿಸತಕ್ಕದ್ದು, ಉಳಿದ ಕೆಲಸಗಳನ್ನು ಬ್ಯಾಲೆನ್ಸ್ ಮಾಡತಕ್ಕದ್ದು. ನಮ್ಮ ಬ್ಯಾಲೆನ್ಸ್ ಕಳ್ಕೊಂಡು ಬಿಟ್ಟಿದ್ದೀವಿ. ಪ್ರಾರ್ಥನೆಗೆ ಜಾಗ ಇಲ್ಲದೆ, ಪ್ರಾರ್ಥನೆ ದೂರ ಮಾಡಿ, ವಾಕ್ಯ ದೂರ ಮಾಡಿ, ದೇವರನ್ನು ದೂರ ಮಾಡಿ ಜೀವಿಸಿದರೆ ನಮಗೆ ಆಶೀರ್ವಾದವಾಗುವುದಿಲ್ಲ. ಅದಕ್ಕಾಗಿ ಆತ ಹೇಳ್ತಾ ಇದ್ದಾನೆ, ಯೇಸುವನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟ. ಸಹೋದರರೇ, ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ. ಪ್ರೈಸ್ ದ ಲಾರ್ಡ್. ಇಡೀ ದಿನ ಮೊಬೈಲಲ್ಲಿ ಕೂತ್ಕೊಂಡು ವಾಟ್ಸಪ್ ಚಾಟ್ ಮಾಡಿದರೆ ಏನಾದರೂ ರಕ್ಷಣೆ ಸಿಗುತ್ತಾ? ಟೆನ್ಷನ್, ತಲೆನೋವು, ಕಣ್ಣು ಪ್ರಾಬ್ಲಮ್, ಆಮೇಲೆ ಕನ್ನಡಕ ಇಡಬೇಕು, ಲೆನ್ಸ್ ಇಡಬೇಕು. ಆದರೂ ನಾವು ಬಿಡೋಲ್ಲ. ಪ್ರೈಸ್ ದ ಲಾರ್ಡ್. ನೋಡಿ, ಉತ್ಕೃಷ್ಟವಾದುದು ಯಾವುದು? ನಿಮಗೆ ಮಾತ್ರ ಅಲ್ಲ ಪ್ರಾಬ್ಲಮ್, ನಮಗೂ ಪ್ರಾಬ್ಲಮ್ ಅದೇ, ನಮ್ಮ ತಂಡಕ್ಕೂ ಪ್ರಾಬ್ಲಮ್ ಅದೇ. ದೇವರ ವಾಕ್ಯಕ್ಕಿಂತ, ದೇವರ ಪ್ರೀತಿಗಿಂತ ಕೆಲವು ಸಾರಿ ಇದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ, ಡಿಸ್ಟ್ರಾಯ್ ಮಾಡುತ್ತೆ. ಪ್ರೈಸ್ ದ ಲಾರ್ಡ್. ಎಲ್ಲರ ಸಮಸ್ಯೆ, ಎಲ್ಲರ ಸಮಸ್ಯೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಎಲ್ಲರ ಮನೆ ದೋಸೆ ತೂತ, ನಮ್ಮ ಮನೇಲಿ ಕಾವಲಿ ತೂತ. ಸಕಡಂಜಗರ ಪೋಳೆ ಹಾಕಿ ದೊಂಪ್ಳೆ, ಆಮಚಗರ ಕೈಲಿ ಕಿತ್ತು ದೊಂಪ್ಳೆ ಪೊಳೆ ಎತ್ತುಕೊಂಡ ಅಂತ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೂರದ ಬೆಟ್ಟ ನುಣ್ಣಗೆ ಅಂತಾರೆ. पैशे ಕೂಡ सुबीत दिसता. थोड्यांनी सांगचे म्हाका फादर तुमचें जिवीत कितलें बरें नेंगी फादर, तुमी पुरा कडेन सुवार्ता परगोड करूंक येतात. हांवें पत्र्याप जाल्लो जाल्यार बरें आसलें. ಅದು ಯಾವಾಗ ಹೇಳೋದು? ಮದುವೆ ಆಗಿ 20 ವರ್ಷ ಆದಮೇಲೆ. ಪ್ರೈಸ್ ದ ಲಾರ್ಡ್. ಎಲ್ಲರ ಮನೆ ದೋಸೆ ತೂತಾನೆ. ಎಲ್ಲರಿಗೂ ನಿಮಗೇನು ಸಮಸ್ಯೆ ಇದೆ, ನನಗೂ ಸಮಸ್ಯೆ ಇದೆ. ಮನುಷ್ಯನೇ. ಪ್ರೈಸ್ ದ ಲಾರ್ಡ್. ಯಾರು ದೇವದೂತರಲ್ಲ, ನಾನು ಸ್ವರ್ಗದಿಂದ ಬಿದ್ದಿಲ್ಲ. ಆದರೆ ನಾನು ಜೀವಿಸಬೇಕು ನನ್ನ ಗುರು ಜೀವನ, ನೀವು ಜೀವಿಸಬೇಕು ನಿಮ್ಮ ಕುಟುಂಬ ಜೀವನ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಅದನ್ನು ಯೇಸುವನ್ನು ಲಭ್ಯವಾಗಿ ಗೊಳಿಸ್ಕೋಸ್ಕರ ಎಲ್ಲವನ್ನು ವ್ಯರ್ಥವೆಂದು ಎಣಿಸಿದ್ದೇನೆ. ಆದ್ದರಿಂದ ನಾನು ಏನು ಮಾಡ್ತೀನಿ, ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು. ನೋಡಿ, ಯೆಶಾಯ ಕೂಡ ಅದೇ ಹೇಳ್ತಾನೆ, ಹಿಂದಿನ ಸಂಗತಿಗಳನ್ನು. ನಾವೇನು ಗೊತ್ತಾ, 100 ಒಳ್ಳೆಯ ವಿಷಯ ಇರೋಲ್ಲ. 10 ವರ್ಷದ ಹಿಂದೆ ನನ್ನ ಅಣ್ಣ ಹಂಗೆ ಮಾಡಿದ್ದಲ್ಲ, ನನ್ನ ಅಪ್ಪ ಆಸ್ತಿ ಕೊಡದೆ ಹೊರಗಡೆ ಹಾಕಿದ್ದಲ್ಲ, ಬಿಡೋಲ್ಲ ಅವನನ್ನು ನಾನು. ಏನು ಹಿಡ್ಕೊಂಡು ಸಮಾಧಿಗೆ ಹೋಗ್ತೀರಿ ಮಣ್ಣಗಡ್ಡೆ? ಪ್ರೈಸ್ ದ ಲಾರ್ಡ್. ಹಿಂದಿನವುಗಳ ಮರೆತು ಬಿಟ್ಟು ಮುಂದಿನವುಗಳ ಮೇಲೆ ಕಣ್ಣಿಟ್ಟು ನಾನು ಓಡುತ್ತಾ ಇದ್ದೀನಿ. ಅಂದರೆ ಏನಾಗುತ್ತೆ, ಹಿಂದಿನವುಗಳನ್ನು ನಾವೇನು ಮಾಡ್ತೀವಿ, ಮನಸ್ಸಲ್ಲಿಟ್ಟರೆ
ನಾನು ಹೇಳಿದೆ 100 ಒಳ್ಳೆ ವಿಷಯಗಳಿಲ್ಲ, ಒಂದು ಯಾವುದೋ ಕೆಟ್ಟ ಘಟನೆ ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಾವು ಆಶೀರ್ವಾದ ಒಂದು ಅಲ್ಲ. ಯೇಸು ಹೇಳಿದರು, ಕ್ಷಮಿಸು, ಮರೆತು ಬಿಡು. ಕೆಲವರು ಹೇಳ್ತಾರಲ್ಲ, ಫಾದರ್ ಐ ಕ್ಯಾನ್ ಫಾರ್ಗಿವ್ ಬಟ್ ಐ ಕಾಂಟ್ ಫಾರ್ಗೆಟ್. Padre ba bokshita ampun visrong zaina tashe sangon nisron khangyong ki zaina. Praise the Lord. ಗಾಯ ಕಾಣುತ್ತೆ, ಹೆದರಬೇಡಿ, ನನ್ನ ಯೇಸು ನನಗೆ ಶಕ್ತಿ ಕೊಟ್ಟಿದ್ದಾರೆ. ಏನೇ ಪಾಪ ಇರಲಿ ಯೇಸುವಿನಲ್ಲಿ ನಾನು ಹೊಸಬ. ಸೊ ನಾನು ಮುಂದಿನವುಗಳ ಮೇಲೆ ಕಣ್ಣಿಟ್ಟು ಓಡ್ತಾ ಇದ್ದೀನಿ. ಮುಂದಿನವುಗಳು ಯಾವುದು? ನಿತ್ಯ ಜೀವ, ಸಸ್ನಿಕ್ ಜೀವಿತ್, ಇಟರ್ನಲ್ ಲೈಫ್, ಮೇಲಣ ಬಹುಮಾನವನ್ನು ಪಡೆಯಲೆಂದು, ಆ ಸ್ವರ್ಗ ಸಾಮ್ರಾಜ್ಯ ಪಡೆಯಲೆಂದು ನನಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಕರೆ ನೀಡಿದ್ದಾರೆ. ಆ ಗುರಿ ತಲುಪಲೆಂದೇ ನಾನು ಮುಂದೋಡುತ್ತಲಿದ್ದೇನೆ. ಕನ್ನಡದಲ್ಲಿ ಒಂದು ಹಾಡಿದೆ, ಅದು ನಾವು ಯಾವಾಗಲೂ ಹಾಡ್ತೀವಿ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಓಡುವೆನು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ನನ್ನ ಶಿಲುಬೆಯನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಕಾಲ ಏಮ್, ಆ ಗುರಿ, ಆ ಉದ್ದೇಶ, ಅದೇ ನಮ್ಮನ್ನೆಲ್ಲರದು. ಇವತ್ತು ಫಾದರ್ ಹೇಳಿದ್ರು, ಬರ್ತ್ಡೇ ಯಾರ್ದಿದೆ ಎದ್ದು ನಿಂತ್ರಲ್ಲ. ಆದರೆ ಒಂದು ಸತ್ಯ, ಪ್ರತಿಯೊಂದು ಬರ್ತ್ಡೇ ಬರುವಾಗ ನಾವು ಸಮಾಧಿಗೆ ಹತ್ರ ಆಗ್ತೀವಿ. ಹರಿಯಕ್ಕೆ ಬರ್ತ್ಡೇ ಅಮ್ಕ ಸಿಮಿಸ್ತ್ರಿಗೆ ಲಗ್ಗಿ ಹಾಕೊಂಡು ಹೊರ್ತಾತ್. ಪ್ರೈಸ್ ದ ಲಾರ್ಡ್, हालेलुया. कित्याक म्हळ्यार हरियाक बर्थडे सष्णो विषय कापडतात नहीं प्राइज आता. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅದಕ್ಕಾಗಿ ನಾವು ಭಯಪಡುವುದು ಬೇಡ, ಸಂತೋಷಭರಿತವಾಗಿ ನಾವು ಹೋಗಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಇಂದಿನ ವಾಚನ ಶುಭ ಸಂದೇಶದಲ್ಲಿ ನೀವು ಕೇಳಿದ್ರಿ, ಯೇಸು ಸ್ವಾಮಿ ಪಾಪದಲ್ಲಿ ಸಿಲುಕಿದ್ದ ಮಹಿಳೆ, ವ್ಯಭಿಚಾರದಲ್ಲಿ ಸಿಲುಕಿದ್ದ ಮಹಿಳೆಯನ್ನು ಕೆಲವು ಫರಿಸಾಯರು, ಧರ್ಮಶಾಸ್ತ್ರಿಗಳು ಯೇಸು ಮುಂದೆ ತಂದಾಕಿದ್ರು. ಅವರ ಮನಸ್ಸಿನಲ್ಲಿ ಒಂದೇ, ಯೇಸುವನ್ನು ಹೇಗಾದರೂ ಹಿಡೀಬೇಕು. ಯಾರ ಮನಸ್ಸಿನಲ್ಲಿ ಕುತಂತ್ರ ಇದೆ ಅಲ್ಲ, ಅವನು ಸ್ವತಂತ್ರಿ ಅಲ್ಲ. ಕನ್ನಡದಲ್ಲಿ ಬೈಬಲ್ ಒಂದು ಕಡೆ ಹೇಳ್ತಾ ಇದೆ, ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನೇ ನಾಶ ಮಾಡುತ್ತೆ. ಕೊನೆ ಕಡೆ ಪಾಡು ಮೋನಸ ಬಳೆಯ ತೆಂತಕತ್ತ ನಾಸ್ಕರ್ತ. ನಾವು ಯಾರ ಮೇಲೂ ಕೆಟ್ಟ ಮನಸ್ಸಿಡಬಾರ್ದು. ನಾನು ಒಂದು ವೇಳೆ ಫಾದರ್ ರಿಚರ್ಡ್ ಹಬ್ಬ ಎಷ್ಟು ವಾಯ್ಸ್ ಕೊಟ್ಟಿದ್ದಾರೆ, ಅಯ್ಯೋ ನನಗೂ ಹಂಗೆ ಕೊಟ್ಟಿಲ್ಲ ಅಂತೇಳಿ ಹೇಳಿದರೆ ನನಗೆ ಆಶೀರ್ವಾದ ಸಿಗೋದಿಲ್ಲ. ನಾನೇನು ಹೇಳಬೇಕು, ಫಾದರ್ ರಿಚರ್ಡ್ಗೆ ಆ ವಾಯ್ಸ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಲಿಯಮ್ ಥರ ನಮಗೆ ಆಡಲಿಕ್ಕೆ ಆಗೋದಿಲ್ಲ, ವಿಲಿಯಮ್ಗೆ ಆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬ್ರದರ್ ಜಾರ್ಜ್ ಥರ ಕಂಪೋಸ್ ಮಾಡಿ ಸ್ತೋತ್ರ ಹೇಳಿ. ಯಾವುದು ಜಲಸ್, ಸ್ಪಿರಿಚುವಲ್ ಜಲಸ್ ಯಾವುದು ಬೇಡ ನಮಗೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಇವರೇನು ಮಾಡಿದ್ರು, ಕುತಂತ್ರ ಮಾಡಿ ಬಂದರು. ಯಾಕೆ? ಈಕೆ ವ್ಯಭಿಚಾರ ಸಿಕ್ಕಾಕೊಂಡಿದ್ದಾಳೆ. ಮೋಶೆ ನಿಯಮ ಹೇಳ್ತಾ ಕಲ್ಲೆಸೋದು, ಕೊಲ್ಲಬೇಕು. ನೋಡಿ, ಅವರು ಒಂದೇ ಲೈನಲ್ಲಿ ಯೋಚನೆ ಮಾಡ್ತಾರೆ, ದೇವರ ಯೋಚನೆನೇ ಬೇರೆ. ಪ್ರೈಸ್ ದ ಲಾರ್ಡ್. ನೀವು ಒಂದು ಸಾಮತಿ ಕೇಳಿದ್ದೀರಿ, ಒಂದು ಸಾಮತಿ ಹೇಳ್ತಾರೆ, ದ್ರಾಕ್ಷಾ ತೋಟಕ್ಕೆ ಈ ಕೆಲಸದವ್ರನ್ನು ಕರೀತಾರೆ. 9 ಗಂಟೆಗೆ ಹೋಗಿ ಕರೀತಾರೆ, 10 ಗಂಟೆಗೆ ಕರೀತಾರೆ, ಕೇಳಿದ್ದೀರಾ? 11 ಗಂಟೆಗೆ ಕರೀತಾರೆ, ಆಮೇಲೆ ಮಧ್ಯಾಹ್ನ ಮೇಲೆ 2 ಗಂಟೆಗೆ ಕರೀತಾರೆ, 3 ಗಂಟೆಗೆ ಕರೀತಾರೆ, 5 ಗಂಟೆಗೆ ಕರೀತಾರೆ, ಕೆಲಸ 6 ಗಂಟೆ ತನಕ. ಈಗ ಯೇಸುವಿನ ಸಾಮರ್ಥ್ಯ ಹೇಗೆ ಹೇಳ್ತಾರೆ ನೋಡ್ರಿ. ಆ ಧನಿಕ ಏನು ಮಾಡ್ತಾನೆ, ಮೊದಲನೇ 9 ಗಂಟೆಗೆ ಹೇಳಿದವನಿಗೆ ಕೂಲಿ ನೇಮಿಸಿದ್ದಾನೆ. ನಿನಗೆ ಇಷ್ಟು ಕೊಡ್ತೀನಿ, 1 ದಿನಾರಿ ಅಂದರೆ ಇಷ್ಟು ಇರ್ಬೋದು, 500 ರೂಪಾಯಿ. ಈಗ ಈ ಧನಿಕ ಏನು ಮಾಡ್ತಾನೆ, ಕೊನೆಯವನಿಂದ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಯವನಿಗೆ 5 ಗಂಟೆ ಬಂದು 1 ಕೊಡ್ತಾರೆ, 2 ಗಂಟೆ 1 ಕೊಡ್ತಾರೆ, 11 ಗಂಟೆ 1 ಕೊಡ್ತಾರೆ. 9 ಗಂಟೆಗೆ ಬಂದವಲ್ಲಿ ದುರಾಸೆ ಆಗುತ್ತೆ, ನನಗೆ ಜಾಸ್ತಿ ಸಿಗ್ಬಹುದು. ಪ್ರೈಸ್ ದ ಲಾರ್ಡ್. ನೋಡಿ, ಇದು ನಮ್ಮ ಸಮಸ್ಯೆ ಪ್ರೇಯರಲ್ಲಿ, ಲೈಫಲ್ಲಿ. ಜಾಸ್ತಿ ಬೇಡ ಸ್ವಾಮಿ, ನನಗೆ ನೀವಿದ್ರೆ ಸಾಕು ಸ್ವಾಮಿ, ಬೇರೆ ಏನು ಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅವಾಗ ಅವರು ಏನು ಮಾಡ್ತಾರೆ, ಗೊಣಗುಡ್ತಾರೆ. ನಮ್ಮಲ್ಲಿ ಒಂದು ದೊಡ್ಡ ರೋಗ ಇದೆಯಲ್ಲ, ಪುರ್ಪುರೆ ಮರ್ಮರಿಂಗ್. ಸಕ್ಕಳೆ ಹುಟ್ಟೆತ್ತು ಸುರ್ಕರ್ತದೆ, ಪುರ್ಪುರೆ ಕರ್ಕರೆ. ಇದು ಗೊಣಗುಟ್ಟುವ ರೋಗ ಇದೆ, ಎಲ್ಲರಲ್ಲೂ ಇದೆ, ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅವರು ಹೇಳಿದರೆ, ಅಯ್ಯೋ ಅವರಿಗೂ ಸೇಮ್ ನಮಗೂ ಸೇಮ್. ತಕ್ಷಣ ಧನಿಕ ಹೇಳ್ತಾನೆ, ನಾನು ನಿನಗೆ ವಂಚನೆ ಮಾಡಿಲ್ಲ, ನಾನು ನಿನಗೆ ಮೋಸ ಮಾಡಿಲ್ಲ, ನಿನ್ನ ಹತ್ರ ಹೇಳಿದ್ದಷ್ಟು ನಾನು ನಿನಗೆ ಕೊಟ್ಟಿದ್ದೀನಿ, ನಾನು ಜಸ್ಟಿಸ್ ಮಾಡಿದ್ದೀನಿ. ಅವನಿಗೆ ಹೆಚ್ಚು ಕೊಡುವುದು ನನ್ನ ಉದಾರತೆ, ನನ್ನ ಔದಾರ್ಯವನ್ನು ಪ್ರಶ್ನಿಸಲು ನೀನು ಯಾರು? ಮುझे उदार पोणो सवाल करूं तू कौन? Who are you to question my generosity? Our God is a generous God. Praise the Lord.
ಅದಕ್ಕೆ ಯಾರೇ ಬರಲಿ, ಎಲ್ಲಿ ಕಪುಚಿನ್ ಆರಾಧನೆಗೆ ಬರಲಿ, ಎಲ್ಲಿ ಡಿವೈನ್ ಕಾಲಿಗೆ ಬರಲಿ, ರೆಟ್ರೀಟ್ಗೆ ಎಲ್ಲ ಬೇಕಾದರೂ ಹೋಗಲಿ. ಯಾರೋ ಹೇಳಿದರು, ಫಾದರ್ ನೀವು ಇಷ್ಟು ವರ್ಷ ಧ್ಯಾನದಲ್ಲಿದ್ದೀರಲ್ಲ, ಯಾಕೆ ಧ್ಯಾನ ಮಂದಿರ ಕಟ್ಟಿಲ್ಲ? ನಾನು ಹೇಳಿದೆ, ನಾನು ಧ್ಯಾನ ಮಂದಿರ ಕಟ್ಟಿದ್ರೆ ಅದು ನನ್ನ ಸ್ವಾರ್ಥ, ನನ್ನ ಹತ್ರ ಬರಬೇಕು, ನನ್ನ ಹತ್ರ ಬರಬೇಕು, ನನ್ನ ಹತ್ರ ಬರಬೇಕು. ಈಗ ಟೆನ್ಷನೇ ಇಲ್ಲ, ವಿಶ್ವವೇ ನನ್ನ ಧ್ಯಾನ ಕೇಂದ್ರ. ಪ್ರೈಸ್ ದಿ ಲಾರ್ಡ್. ಇವತ್ತು ಫಾದರ್ ರಿಚರ್ಡ್ ಕರೆಯುವಾಗ ಬರೀಬಹುದು, ಮುಲ್ಕಿ ಕರೆಯುವಾಗ ಹೋಗ್ಬೋದು, ಪೊಟ್ಟ ಕರೆಯುವಾಗ ಹೋಗ್ಬೋದು, ಯಾರು ಕರೆದ್ರೂ ಹೋಗ್ಬೋದು. ಏಕೆಂದರೆ ಯಾವುದೇ ಧ್ಯಾನ ಮಂದಿರಕ್ಕೆ ನಾವು ಸೀಮಿತರಲ್ಲ, ಯಾವುದೇ ವ್ಯಕ್ತಿಗಳಿಗೆ ಸೀಮಿತರಲ್ಲ, ಕ್ರಿಸ್ತನಿಗೆ ನಾವು ಸೀಮಿತರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕ್ರಿಸ್ತ ಏನು ಹೇಳ್ತಾರೆ, ಏನು ಹೇಳೋಲ್ಲ, ಅವರ ಅಕ್ಯೂಸೇಷನ್ ಮೇಲೆ ಅಕ್ಯೂಸೇಷನ್. ನಾವು ಕೂಡ ಅಕ್ಯೂಸೇಷನ್ ಆಗ್ತೀವಿ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ನಮ್ಮ ಫಾದರ್ ಸರಿ ಇಲ್ಲ, ಬಿಷಪ್ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವರು ಸರಿ ಇಲ್ಲ. ಮತ್ತು ನೀವು ಸರಿ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ನಿಮ್ಮ ಮಕ್ಕಳ ಹತ್ರ ಕೇಳಿದರೆ ಮಮ್ಮಿ ಡ್ಯಾಡಿ ಸರಿ ಇಲ್ಲ ಅಂತಾರೆ, ಮಮ್ಮಿ ಡ್ಯಾಡಿ ಹತ್ರ ಮಕ್ಕಳು ಸರಿ ಇಲ್ಲ ಅಂತಾರೆ. ಪ್ರೈಸ್ ದಿ ಲಾರ್ಡ್. ಶಾಲೆಗೆ ಹೋದರೆ ಟೀಚರ್ ಸರಿಯಿಲ್ಲ ಅಂತಾರೆ, ಟೀಚರ್ ಕೇಳಿದ್ರೆ ಮಕ್ಕಳು ಓದಲ್ಲ ಅಂತಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲರ ಮನೆ ದೋಸೆ ತೂತಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಏನು ಮಾತಾಡಿಲ್ಲ ನೋಡಿ, ಯೇಸು ಸ್ವಾಮಿ ಔದಾರ್ಯತೆ. ಎಲ್ಲರೂ ಮಾತಾಡಿ ಆದಮೇಲೆ ಮುಗೀತಪ್ಪ, ನಿಮ್ಮದು ಮುಗೀತು. ಯೇಸು ಕಲ್ಲೆಸೆಯಬೇಡಿ ಅಂತ ಹೇಳಲಿಲ್ಲ, ಕಲ್ಲೆಸೆಯಿರಿ, ಮೋಶೆ ನಿಯಮ ಪ್ರಕಾರ ಕಲ್ಲೆಸೆಯಿರಿ. ಆದರೆ ಕಲ್ಲೆಸೆಯುವ ಮೊದಲು ನಿಮ್ಮಲ್ಲಿ ಪಾಪ ಮಾಡದವನು ಮೊದಲ ಕಲ್ಲೆಸೆಯಿರಿ. ಯೇಸು ಅಟಾಮ್ ಬಾಂಬ್ ಹಾಕ್ಬಿಟ್ರು, ಅಟಾಮ್ ಬಾಂಬ್. ಇವರು ಚಿಕ್ಕ ಬಾಂಬ್ ತಗೊಂಡು ಬಂದಿದ್ರು, ಟುಸ್ ಆಯಿತು ಅದು ಪಟಾಕಿ. ಪ್ರೈಸ್ ದಿ ಲಾರ್ಡ್. ದೇವರ ಹತ್ರ ನಾಟಕ ಮಾಡಲಿಕ್ಕೆ, ಡ್ರಾಮಾ ಮಾಡಲಿಕ್ಕೆ, ಚಾಲೆಂಜ್ ಮಾಡಲಿಕ್ಕೆ ಯಾರಿಗೂ ಆಗೋಲ್ಲ. ಇವರು ದೇವರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಆವಾಗ ಯೇಸು ಹೇಳ್ತಾರೆ, ಒಬ್ಬೊಬ್ಬರೇ ಅವರು ಯೋಚನೆ ಮಾಡಿದ್ರು, ನಮ್ಮ ಕಲ್ಲು ನೋಡಿ, ಕಲ್ಲು ತಗೊಂಡು ನಮ್ಮ ತಲೆಗೆ ಹೊಡಿಬೇಕು ನಾವು, ಯಾಕೆ ನಾವು ಪಾಪ ಮಾಡಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಅವ್ರು ಏನು ಮಾಡಿದರು, ಮೆಲ್ಲ ಕಲ್ಲು ಕೆಳಗೆ ಹಾಕಿ ಹಿಂದಿನ ಕಾಲದಲ್ಲಿ ಪಣಂದೆ ಪದ್ರಾಡ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ತುಳುವಿನಲ್ಲಿ ಹೇಳ್ತಾರಲ್ಲ ಪಣಂದೆ ಪದ್ರಾಡ್ ಅಂತೇಳಿ, ಓಡ್ತಾ ಇರೋದು ಓಡ್ಬಿಟ್ಟ. ಪ್ರೈಸ್ ದಿ ಲಾರ್ಡ್. ಯಾರೂ ಇಲ್ಲ ಅಲ್ಲಿ. ಈಗ ಅಲ್ಲಿ ಪಾಪ ಇಲ್ಲದ ವ್ಯಕ್ತಿ ಯಾರು ಹೇಳ್ರಿ? ಯಾರು ಪಾಪ ಇಲ್ಲದ ವ್ಯಕ್ತಿ? ಯೇಸು. ಈಗ ಮೋಶೆ ನಿಯಮಶಾಸ್ತ್ರದ ಪ್ರಕಾರ ಯೇಸು ಕಲ್ಲೆಸೆಯಬೇಕಾ ಬೇಡವಾ? ಮೋಶೆ ನಿಯಮಶಾಸ್ತ್ರದ ಪ್ರಕಾರ ಯೇಸು ಕಲ್ಲೆಸೆದ್ರಾ ಇಲ್ವಾ? ಎಸೆದ್ರಾ ಇಲ್ವಾ? ವೆನ್ ಯು ಡೌಟು ಯು ಆರ್ ಔಟ್. ಎಸೆದ್ರಾ ಇಲ್ವಾ? ಏನು ಬೈಬಲ್ ಓದ್ತೀರಿ? ಯೇಸು ಇಂಥ ಕಲ್ಲೆಸೆದ್ರು ಆಕೆ ಪಾಪ ಮಾಡೋದನ್ನೇ ಬಿಟ್ಬಿಟ್ರು. ಆ ಕಲ್ಲು ಪ್ರೀತಿಯ ಕಲ್ಲು, ಆ ಕಲ್ಲು ಆಶೀರ್ವಾದದ ಕಲ್ಲು. ಯೇಸು ಏನು ಹೇಳಿದರು? ಮಗಳೇ, ತಾಯಿ, ಅಮ್ಮನನ್ನು ಕರೆದ್ರು. ವ್ಯಭಿಚಾರಿ ಅಂತ ಹೇಳಿಲ್ಲ, ತಾಯಿ. ಅವರೆಲ್ಲ ಎಲ್ಲಿ? ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ವೇ? ಅವಳು ಇಲ್ಲ ಸ್ವಾಮಿ ಅಂದು. ಯೇಸು ಅವಳಿಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ನಮ್ಮ ದೇವರು ಶಿಕ್ಷೆ ವಿಧಿಸುವ ದೇವರಲ್ಲ. ಉಡಾಸ್ದವರ ತಾಣಿ ಮಕ್ಕ ಮುಸ್ತು ಪಾಡಕ್ಕೆಲ್ಲ ವಾಟರ್ ಆಯ್ತಾನೆ ಆಕ್ಸಿಡೆಂಟ್ ಅವ್ನು ಮೋರ್ ಒಂದು ಸಂದಿದ್ದು ಪದ್ರೆ ಬಂತೆ ಸಾಂಬಾರ ಏನಾಗತ್ತೆ. ಪ್ರೈಸ್ ದಿ ಲಾರ್ಡ್. ಯಾರಿಗೂ ದೂಷಣೆ ಮಾಡಲಿಕ್ಕೆ ಹೋಗಬೇಡಿ, ಯಾರಿಗೂ, ಎಲ್ಲರಿಗಾಗಿ ಪ್ರಾರ್ಥಿಸಿ. ಸ್ವಾಮಿ, ಯಾರು ನನಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ಯೇಸು ಬಂದಿದ್ದು ರಕ್ಷೆ ಕೊಡೋದು, ಶಿಕ್ಷೆ ಕೊಡಲು ಅಲ್ಲ. ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ಅಂದರೆ ಇವಳ ಪಾಪಕ್ಕೆ ಪರಿಹಾರ ಯಾರು ಕೊಡ್ತಾರೆ? ನನ್ನ ಪಾಪ ನನ್ನ ಶಾಪಕ್ಕೆ ಪರಿಹಾರ ಈ ಬಲಿಯು. ಆಡಿದ್ವಲ್ಲ ಬೆಳಿಗ್ಗೆ, ಮುಜ ಪಾತ್ ಕಾಕ್ ಮುಜ ಶೀರಾ ಪಾಕ್ ಪರಿಹಾರ ತೂ ಜಾಲೋಯ್. ಒಯ್, ಆತ ಪರಿಹಾರವಾಗಿದ್ದಾರೆ. ಇದು ಪರಿಹಾರ ಬಲಿ. ನಮಗೆ ಯಾವುದೇ ಬಲಿಗಳು ಬೇಕಾಗಿಲ್ಲ. ಪರಮ ಪ್ರಸಾದ, ಶ್ರೇಷ್ಠ ಬಲಿ, ಶ್ರೇಷ್ಠ ಆಶೀರ್ವಾದ. ಅದಕ್ಕಾಗಿ ಇವತ್ತು ಯೇಸು ತೋರಿಸಿದ ಹಾದಿಯಲ್ಲಿ ಜೀವಿಸೋಣ. ಯೇಸುವಿಗಾಗಿ ನಾವು ಜೀವಿಸೋಣ. ಹಳೆಯದೆಲ್ಲ ಮರೆತು ಹೊಸ ಜೀವನ, ನೂತನ ಬಾಳೋಣ. ನಾವೆಲ್ಲರೂ ಎದ್ದು ನಿಲ್ಲೋಣ. ಎರಡೂ ಕರಗಳನ್ನು ಮೇಲೆತ್ತೋಣ. ಎರಡೂ ಕರಗಳನ್ನು. ನಮ್ಮನ್ನು ಕ್ಷಮಿಸಿದ ಯೇಸು, ಪ್ರೀತಿಸಿದ ಯೇಸು, ಹಳೆಯದೆಲ್ಲ ಮರೆತು ಹೊಸ ಜೀವನವನ್ನು ಕೊಟ್ಟ ಯೇಸು, ಈ ಒಂದು ದಿನದ ಕನ್ವೆನ್ಷನಲ್ಲಿ, ಈ ಡಿವೈನ್ ಮರ್ಸಿ ರೆಟ್ರೀಟ್ ಸೆಂಟ್ರಲ್ಲಿ ನಮ್ಮನ್ನು ಯೇಸು ಆಶೀರ್ವದಿಸಿದ್ದಾರೆ. ನಮ್ಮೆಲ್ಲ ಹಳೆಯ ಘಟನೆಗಳು, ನೆನಪುಗಳು ಹೋಗಿ ಕ್ರಿಸ್ತನಿಗಾಗಿ ಬಾಳುವ ನಿರ್ಧಾರ ತಗೊಂಡು ಗಟ್ಟಿಯಾಗಿ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೋರಾಗಿ ಒಡತಾಳೆ. ಹಲಮರಗೆ ಬ್ರ ಶರಬಲಕರ ಶಂದರಿಯರ ಬರ ಅಲ್ಫಗೋರರಫ ಆಲ್ರಿಯರ ಮಗ ಶರಿಯರ ಬರ ಶಮ್ಮಲ್ಲ ಕಿಮ್ಮರ ಬರ ಹೋರಿಯರ ಕಶಿರಿರಿರಿರಿರಿರಿ. ದೇವ, ಈ ಮಕ್ಕಳ ಭರವಸೆಯನ್ನು ಹೆಚ್ಚಿಸು, ವಿಶ್ವಾಸವನ್ನು ಬಲಪಡಿಸು, ಇವರ ಜೀವನದಲ್ಲಿ ಮನದಟ್ಟಾಗಿಸು. ಈ ವಾಕ್ಯಗಳು ಇವತ್ತಿನ ಸುವಾರ್ತೆ ಅಭಿಷೇಕ ಮಾಡು. Touch fire upon them, Lord. Hallelujah, 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 hallelujah. ಎರಡು ಕರಗಳನ್ನು ಹೃದಯದ ಮೇಲಿಡಿ, ಕಣ್ಣುಗಳು ಮುಚ್ಚಿ.
ಒಂದು ನಿಮಿಷ ಮೌನವಾಗಿ ಪ್ರಾರ್ಥಿಸಿ. ಈಗ ನಾವು ನಮ್ಮ ವಿಶ್ವಾಸ ಪ್ರಮಾಣವನ್ನು ಮಾಡೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನ ವರದಿ ಜನಿಸಿದರು. ಪೌನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೇನ್. ವಿಶ್ವಾಸಿಗಳ ಪ್ರಾರ್ಥನೆ. ಯೇಸು ನುಡಿದರು, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು. ಈಗ ಯೇಸು ಕ್ರಿಸ್ತರ ನಾಮದಲ್ಲಿ ನಂಬಿಕೆ ಇಟ್ಟು ನಮ್ಮ ಕೋರಿಕೆಗಳನ್ನು ಸಮರ್ಪಿಸಿ ಭಕ್ತಿಯಿಂದ ಪಿತ ದೇವರಲ್ಲಿ ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಯೇಸುವಿನ ಶಿಲುಬೆಯನ್ನು ಹೊತ್ತು ಸಾಗುವ ವಿಶೇಷ ಜೀವನಕ್ಕೆ ತಮ್ಮನ್ನೇ ಸಮರ್ಪಿಸಿಕೊಂಡಿರುವ ನಮ್ಮ ವಿಶ್ವಗುರು ಪಾಪ ಫ್ರಾನ್ಸಿಸ್, ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಧಾರ್ಮಿಕ ಪ್ರಜೆಗಳು ತಮ್ಮ ಹಾದಿಯಲ್ಲಿ ನಿಜವಾದ ತೃಪ್ತಿ ಮತ್ತು ಫಲವನ್ನು ಪಡೆಯಲೆಂದು ಓ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೃದ್ಧ ತಂದೆ ತಾಯಿಗಳಿಗೆ, ಅಸ್ವಸ್ಥರಾಗಿರುವ ನಮ್ಮ ಬಂಧುಗಳಿಗೆ ನಾವು ಮಾಡುವ ಸೇವೆ ಯೇಸುವಿನ ಶಿಲುಬೆಯ ಒಂದು ಪಾಲು ಎಂದು ಭಾವಿಸಿ ಈ ಕೆಲಸವನ್ನು ಪ್ರೀತಿ ಮತ್ತು ತ್ಯಾಗದ ಮನೋಭಾವದಿಂದ ಕೈಗೊಳ್ಳುವಂತೆ ಓ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಧೇಯತೆ ಮತ್ತು ಹಿರಿಯರ ಬಗ್ಗೆ ಗೌರವ ಹಾಗೂ ವಿನಯ ಭಾವನೆಯೇ ನಮ್ಮ ಮಕ್ಕಳು ಬೆಳೆಯುವ ಹಾದಿಗೆ ನಿಜವಾದ ಸಾಧನ ಮತ್ತು ಪ್ರೇರಣೆ ಎಂದರಿತು ಈ ಮೌಲ್ಯಗಳನ್ನು ನಮ್ಮ ಕುಟುಂಬಗಳಲ್ಲಿ ಅನುಷ್ಠಾನಕ್ಕೆ ತರುವಂತೆ ಓ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕೋಮು ದ್ವೇಷ, ಅಲ್ಪಸಂಖ್ಯಾತ ದ್ವೇಷಕ್ಕೆ ಬಲಿಯಾಗಿ ಆಪ್ತರನ್ನು ಕಳೆದುಕೊಂಡ ಕುಟುಂಬಗಳು ತಮ್ಮ ನಷ್ಟಕ್ಕೆ ಪರಿಹಾರವಾಗಿ ಪ್ರೀತಿ, ಶಾಂತಿ ಮತ್ತು ಸೌಹಾರ್ದ ವಾತಾವರಣವನ್ನು ಪಡೆಯುವಂತಾಗಲೆಂದು ಓ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರಗಳನ್ನು ಜೋಡಿಸಿ ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಯುಕ್ರೇನ್ ಮತ್ತು ರಷ್ಯಾ ಮಧ್ಯೆ ಶಾಂತಿ ನೆಲೆಸಲಿ. 35 ದಿನಗಳು ಕಳೆದಿವೆ. ಸ್ಮಶಾನ ಆಗಿಬಿಟ್ಟಿದೆ ಯುಕ್ರೇನ್ ದೇಶ. ಕೋಟಿ ಕೋಟಿ ಜನರು ಊರು ಬಿಟ್ಟು ಓಡೋಗಿದ್ದಾರೆ. ಮಕ್ಕಳು, ಎಷ್ಟೋ ಜನ ಸೈನಿಕರು, ಕುಟುಂಬಗಳು ಕಣ್ಣೀರಲ್ಲಿವೆ. ಅಧಿಕಾರಿಗಳ ಸ್ವಾರ್ಥ, ಅಹಂಕಾರದಿಂದ ಇದೆಲ್ಲ ನಡೀತಾ ಇದೆ. ಪುಟಿನ್ ಮತ್ತು ಜೆಲೆನ್ಸ್ಕಿ ಮಧ್ಯೆ ಶಾಂತಿ ಸಂವಾದ ಏರ್ಪಾಟಾಗಲಿ. ವಿಶ್ವದಲ್ಲಿ ಶಾಂತಿ ಇಳಿದು ಬರಲಿ. ಎಲ್ಲ ಜಾತಿ, ಭಾಷೆ, ಧರ್ಮದ ಜನರು ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆಯಲ್ಲಿ ಕೆಲವೇ ದಿನದ ಬಾಳು ದೇವರಲ್ಲಿ ಪ್ರೀತಿಯಲ್ಲಿ ಬಾಳುವಂತಾಗಲಿ. ನಮ್ಮ ವೈಯಕ್ತಿಕ ಕೋರಿಕೆ, ವಿಶೇಷವಾಗಿ SSLC ಎಕ್ಸಾಮ್ ಬರೆಯುವ ಮಕ್ಕಳು, PUC ಎಕ್ಸಾಮ್ ಬರೆಯುವ ಮಕ್ಕಳು, ಇಂಟರ್ವ್ಯೂ ಕೊಟ್ಟು ಕೆಲಸಕ್ಕಾಗಿ ಹಾತೊರೆತ ಯುವಕ ಯುವತಿಯರಿಗಾಗಿಯೂ ಮತ್ತು ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿಯೂ ಪ್ರಾರ್ಥಿಸೋಣ. ದಯಾಮಯ ಪ್ರಭುವೇ, ನೀವು ಪ್ರೀತಿ ಸ್ವರೂಪಿ, ಇನ್ನು ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ನಿಮ್ಮ ಕರುಣೆಯಿಂದ ಈ ಧ್ಯಾನಕೂಟದಲ್ಲಿ ನಮ್ಮನ್ನು ಆಶೀರ್ವದಿಸಿದ್ದೀರಿ. ನಿಮ್ಮ ಮುಂದೆ ಈ ದಿವ್ಯ ಬಲಿಪೂಜೆಯಲ್ಲಿ ಇಟ್ಟಿರುವ ಎಲ್ಲ ಕೋರಿಕೆಗಳನ್ನು ಆಶೀರ್ವದಿಸಿರಿ. ನಿಮ್ಮ ಮುಂದೆ ಇಟ್ಟಿರುವ ಇಡಲಾಗದ ಕೋರಿಕೆಗಳಿಗೂ ಸದುತ್ತರವನ್ನು ದಯಪಾಲಿಸಿರಿ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು, ನಿಮ್ಮ ಪುತ್ರರೂ ಆದ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ತಾಯ ಗರ್ಭದಲ್ಲಿ ರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯ ನಿಟ್ಟೆ. ತಂದೆ ತಾಯಿ ನೀನು ಕೊಟ್ಟ
ಕೊಟ್ಟ ಕೊಡುಗೆ ದೇವ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವ, ನನ್ನದಾಗಿ ನನ್ನಲ್ಲೇನು ಇಲ್ಲ, ಸರ್ವವು ನೀ ಕೊಟ್ಟ ದಾನ, ನಿನ್ನ ಕೃಪೆಯ ಸಾಕು, ಅರಸು ಯೇಸು ದೇವಾ, ನಿನ್ನ ಕೃಪೆಯ ಸಾಕು, ಅರಸು ಯೇಸು ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ನಮ್ಮನ್ನಾಲಿಸಿರಿ. ಕ್ರೈಸ್ತ ವಿಶ್ವಾಸದ ಬೋಧನೆಯನ್ನು ನಿಮ್ಮ ಸೇವಕರಲ್ಲಿ ತುಂಬಿದ್ದೀರಿ. ಈ ಬಲಿ ಅರ್ಪಣೆಯ ಫಲವಾಗಿ ಇವರನ್ನು ಶುದ್ಧಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಶಾರೀರಿಕ ಉಪವಾಸದಿಂದ ನೀವು ನಮ್ಮ ದುರ್ಗುಣಗಳನ್ನು ನಿಗ್ರಹಿಸುತ್ತೀರಿ, ನಮ್ಮ ಮನಗಳನ್ನು ಮೇಲೆತ್ತುತ್ತೀರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ಸದ್ಗುಣವನ್ನು, ಅವುಗಳ ಸಂಭಾವನೆಯನ್ನು ಕರುಣಿಸುತ್ತೀರಿ. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣ ಗಣಗಳು, ಪುನೀತ ಸೆರಾಫಿಮ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೀವಿ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸನ್ನ ಹೋಸನ್ನ ಹೋಸನ್ನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ ಹೋಸನ್ನ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ
ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ. ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರೈಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ ಸ್ವಾಮಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ಅಸಿಸಿಯ ಸಂತ ಫ್ರಾನ್ಸಿಸ್, ಸಂತ ಪಾದ್ರಿಪಿಯೋ, ಸಂತ ಆಂತೋನಿ ಮತ್ತು ಸಂತ ಕ್ಲಾರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಭೂಷಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ.
ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಸದಾಕಾಲ ಕಾಪಾಡಲಿ. ನೀವೆನ್ನ ಪಾಲಕರು, ನೀವೆನ್ನ ರಕ್ಷಕರು, ನೀವೆನಗೆ ಆಧಾರವು ಯೇಸು ದೇವಾ. ನೀವೆನ್ನ ಪಾಲಕರು, ನೀವೆನ್ನ ರಕ್ಷಕರು, ನೀವೆನಗೆ ಆಧಾರವು ಯೇಸು ದೇವಾ. ತನ್ನು ಮನದಿಂದ ಆರಾಧಿಸುವೆ, ಜೀವಮಾನ ಕಾಲವೆಲ್ಲ ಆರಾಧಿಸುವೆ. ಕುಸಿರಲ್ಲೂ ಆರಾಧಿಸುವೆ ಕಂದನು ನಾ. ತನು ಮನದಿಂದ ಆರಾಧಿಸುವೆ, ಜೀವಮಾನ ಕಾಲವೆಲ್ಲ ಆರಾಧಿಸುವೆ. ಕೊನೆಯುಸಿರಲ್ಲೂ ಆರಾಧಿಸುವೆ ಕಂದನು ನಾ. ಕಂದನು ನಾ ದೇವಾ, ತಂದೆಯು ನೀ ದೇವಾ. ಕಂದನು ನಾ ದೇವಾ, ಯೇಸು ದೇವಾ. ಕಂದನು ನಾ ದೇವಾ, ತಂದೆಯು ನೀ ದೇವಾ. ಕಂದನು ನಾ ದೇವಾ, ಯೇಸು ದೇವಾ. ಯೇಸು ದೇವಾ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಿದ್ದೇವೆ. ಅವರ ಶಿಷ್ಯ ವೃಂದದ ಸಂಖ್ಯೆಯಲ್ಲಿ ನಾವು ಸದಾ ಎಣಿಸಲ್ಪಡುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಆಮೆನ್.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಶಿರವಾಗಿ ಆಶೀರ್ವಾದ ಪಡೆಯೋಣ. ಪ್ರಭು ನಿಮ್ಮ ದಯೆಯ ಕೊಡುಗೆಗಾಗಿ ಹಾತೊರೆಯುವ ನಿಮ್ಮ ಈ ಪ್ರಜೆಯನ್ನು ಆಶೀರ್ವದಿಸಿರಿ. ನಿಮ್ಮ ಪ್ರೇರಣೆಯಿಂದ ಅವರು ಆಶಿಸುವುದನ್ನು ನಿಮ್ಮ ಧಾರಾಳ ಕೊಡುಗೆಯಿಂದ ಅವರಿಗೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ನೆಲೆಸಿ ಸದಾ ಇರಲಿ. ಆಮೆನ್. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಯೇಸು ಜೊತೆಗೆ ಬಾಳುವುದು ಎಷ್ಟು ಚಂದವೋ, ಯೇಸುವಿಗಾಗಿ ಬದುಕುವುದು ಎಂತ ಭಾಗ್ಯವೋ, ಯೇಸು ನಾಮ ಹಾಡುವುದು ಎಷ್ಟು ಮಧುರವೋ, ಯೇಸು ನಾಮ ತುದಿಸುವುದು ಮನಕ್ಕೆ ಶಾಂತಿಯೋ. ಯೇಸುವೆ ನನ್ನ ಯೇಸುವೆ, ನೀ ಸಾಕು ನನ್ನ ಬಾಳಿಗೆ. ಯೇಸುವೆ ನನ್ನ ಯೇಸುವೆ, ನೀ ಸಾಕು ನನ್ನ ಬಾಳಿಗೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂ ಹಲ್ಲೆಲೂಯ 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 ಹಲ್ಲೆಲೂ ಹಲ್ಲೆಲೂಯ ಹಲ್ಲೆಲೂ ಹಲ್ಲೆಲೂಯ. बोलो श्री यीशु मसीह की. ಪುತ್ರರೊಡಗೂಡಿ ಹರಸೆಮ್ಮನು ತಾಯೇ. ಪವಿತ್ರ ಶಿಲ್ಬೆಯ ಗುರುತಿನ ಮೂಲಕ ನಮ್ಮ ವೀರಿಗಳನ್ನು ನಮ್ಮ ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.